ವೀಕ್ಷಕರೇ ನಮಸ್ಕಾರ. ನಿಮಗೆಲ್ಲ ಕ್ಯೂರಿಯಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಭಾರತ ದೇಶವನ್ನ ತೀರ್ಥ ಕ್ಷೇತ್ರಗಳ ತವರೂರು ಎಂದೇ ಕರೆಯುತ್ತಾರೆ. ಇಲ್ಲಿ ಪುರಾಣ ಪ್ರಸಿದ್ಧಿಯಾದ ಸಾವಿರಾರು ದೇವಾಲಯಗಳಿವೆ. ಪ್ರತಿ ದೇವಾಲಯಗಳಿಗೂ ಅದರದ್ದೇ ಆದ ಹಿನ್ನೆಲೆ ಇದೆ. ವಿಶಿಷ್ಟವಾದ ಆಚರಣೆಗಳ ಮೂಲಕವೇ ಗಮನ ಸೆಳೆದ ದೇವಸ್ಥಾನಗಳಲ್ಲಿ ಕೇರಳದ ಕೊಟ್ಟುಂಕುಳಂ ಗರಂ ಶ್ರೀದೇವಿ ದೇವಸ್ಥಾನ ಕೂಡ ಒಂದು. ಹೌದು, ಈ ದೇವಸ್ಥಾನದಲ್ಲಿ ವರ್ಷಕ್ಕೊಮ್ಮೆ ನಡೆಯುವ ಉತ್ಸವದಲ್ಲಿ ಗಂಡಸರು ಹೆಂಗಸರಂತೆ ಅಲಂಕರಿಸಿಕೊಂಡು ದೇವಿಯ ದರ್ಶನ ಮಾಡಿ ತಮ್ಮ ಇಷ್ಟಾರ್ಥಗಳನ್ನ ಕೇಳಿಕೊಳ್ಳುತ್ತಾರೆ. ಆದರೆ ಅಷ್ಟಕ್ಕೂ ಗಂಡಸರು ಹೆಂಗಸರಂತೆ ಯಾಕಪ್ಪ ಈ ದೇವಸ್ಥಾನಕ್ಕೆ ಹೋಗೋದು ಅಂದ್ರೆ, ಈ ದೇಗುಲದಲ್ಲಿ ನಡೆಯುವ ಕೊಟ್ಟಂಕುಳಂ ಗರಂ ಉತ್ಸವಕ್ಕೆ ಗಂಡಸರ ಪ್ರವೇಶವಿಲ್ಲ. ಇವೆಲ್ಲದರ ಹೊರತಾಗಿ ಗಂಡಸರು ಈ ದೇಗುಲವನ್ನ ಪ್ರವೇಶಿಸ ಬಯಸಿದರೆ ಹೆಂಗಸರಂತೆ ಸೀರೆ ಹುಟ್ಟು ಬಳೆ ತೊಟ್ಟು ಮುಖಕ್ಕೆ ಅಲಂಕಾರ ಮಾಡಿಕೊಂಡು ಹೋಗಬಹುದಾಗಿದ್ದು, ಇದು ತಲತಲಾಂತರದಿಂದ ನಡೆಸಿಕೊಂಡು ಬಂದಿರುವ ಪದ್ಧತಿಯಾಗಿದೆ. ಈ ದೇಗುಲಕ್ಕೆ ಮಹಿಳೆಯಂತೆ ವೇಷ ಧರಿಸಿ ಪ್ರಾರ್ಥನೆ ಸಲ್ಲಿಸುವುದರಿಂದ ಉದ್ಯೋಗ, ಸಂಪತ್ತು ಇತ್ಯಾದಿಗಳ ರೂಪದಲ್ಲಿ ಆಶೀರ್ವಾದ ಸಿಗುತ್ತದೆ ಎಂದು ಭಕ್ತಾದಿಗಳು ನಂಬುತ್ತಾರೆ. ಇನ್ನು ಇಲ್ಲಿಯ ಇತಿಹಾಸವನ್ನು ನೋಡುವುದಾದರೆ, ಒಮ್ಮೆ ಕೆಲವು ದನದಾಹಿ ಹುಡುಗರು ಕಾಡಿನಲ್ಲಿ ಸಿಕ್ಕ ಕಲ್ಲಿಗೆ ತೆಂಗಿನಕಾಯಿ ಒಡೆಯಲು ಪ್ರಯತ್ನಿಸಿದ್ರು. ಆದರೆ ಆಗ ಆದ ಏಟಿನಿಂದ ಕಲ್ಲಿನಿಂದ ರಕ್ತದ ಹನಿಗಳು ಅವರು ನೋಡಿದ್ರು. ಅವರು ಭಯಗೊಂಡರು ಮತ್ತು ತಮ್ಮ ಅನುಭವದ ಬಗ್ಗೆ ಗ್ರಾಮಸ್ಥರಿಗೆ ತಿಳಿಸಿದರು. ನಂತರ ಸ್ಥಳೀಯರು ಜ್ಯೋತಿಷ್ಯಗಳನ್ನು ಸಂಪರ್ಕಿಸಿದರು. ಅವರು ಕಲ್ಲು ವನದುರ್ಗದ ಅಲೌಕಿಕ ಶಕ್ತಿಯನ್ನು ಹೊಂದಿದೆ ಮತ್ತು ದೇವಾಲಯವನ್ನು ನಿರ್ಮಿಸಿದ ತಕ್ಷಣ ಪೂಜೆಯನ್ನು ಪ್ರಾರಂಭಿಸಬೇಕು ಎಂದು ಹೇಳಿದರು. ಆದ್ದರಿಂದ ಅವರು ತೆಂಗಿನಕಾಯಿಯ ಕಂಬಗಳು, ಎಲೆಗಳು ಮತ್ತು ಕೋಮಲ ಎಲೆಗಳನ್ನು ಬಳಸಿ ಕಲ್ಲು ಕಂಡುಬಂದ ಸ್ಥಳದಲ್ಲಿ ದೇವಾಲಯವನ್ನು ನಿರ್ಮಿಸಿದ್ರು. ಆ ದಿನಗಳಲ್ಲಿ ಹೆಂಗಸರಿಗೆ ಮಾತ್ರ ಹೂವಿನ ಮಾಲೆಗಳನ್ನು ತಯಾರಿಸಲು ಮತ್ತು ದೀಪಗಳನ್ನು ಬೆಳಗಿಸಲು ಅವಕಾಶವಿದ್ದ ಕಾರಣ ಆ ದನದಾಹಿ ಹುಡುಗರು ಹೆಂಗಸರಂತೆ ವೇಷ ಧರಿಸಿ ದೇವಾಲಯಕ್ಕೆ ಬಂದು ಪ್ರಾರ್ಥನೆ ಸಲ್ಲಿಸಿದ್ರು. ಹಾಗಾಗಿಯೇ ಗಂಡು ಮಕ್ಕಳು ಹೆಂಗಸರಂತೆ ವೇಷ ಧರಿಸುವ ಸಂಪ್ರದಾಯ ಇಲ್ಲಿ ಪ್ರಾರಂಭವಾಯಿತು ಎಂದು ಹೇಳಲಾಗುತ್ತದೆ. ಒಟ್ನಲ್ಲಿ ಹೇಳುವುದಾದ್ರೆ, ಈ ದೇವಾಲಯದ ಈ ವಿಚಿತ್ರ ಸಂಪ್ರದಾಯ ದೇಶ ವಿದೇಶಿಗರ ಮನ ಸೆಳೆದಿದ್ದಂತೂ ಹೌದು.